ಈಗ ಜಾತ್ರೆ ಮತ್ತೆ ಸೆಕೆಂಡ್ ಅಂತ ನೀವೇ ಜವಾಬ್ದಾರ ಆಗ್ತೀರಿ ಅಷ್ಟೇ. ಒಮ್ಮೆ ಎಲ್ಲಿ ಬಿದ್ದು ಬೆಂದಿದೆ, ಇಲ್ಲಿ ಮನೆ ಇದೆ, ಡೇಂಜರ್ ಇದೆ, ನಮ್ಗೆ ಗೊತ್ತಿದೆ, ಹೌದಾ? ಆಗ ನಾವು ಫಸ್ಟ್ ಕೆಲಸ ಇನ್ನು ಮುಂದಕ್ಕೆ ಆಗದ ರೀತಿ ಅದನ್ನು ಫಸ್ಟ್ ನೋಡ್ಕೊಳ್ಬೇಕು. ಮುಂದಕ್ಕೆ ಆಗದ ರೀತಿ ಅದನ್ನು ಪರ್ಮನೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಂತ ಕುತ್ಕೊಂಡ್ರೆ ಗೌರ್ಮೆಂಟ್ ಕೂಡ ಇವರಿಗೆ ಅದನ್ನು ಮುಟ್ಲಿಕ್ಕೆ ಸಾಧ್ಯನೂ ಕೂಡ ಇಲ್ಲ ಅಲ್ವಾ? ಮತ್ತು ಈಗ ಇವರೇ ಮಾಡಲಿಕ್ಕೆ ಇವರ ಮೈಂಡ್ ಸೆಟ್ಟಲ್ಲಿ ಮೊದಲು ಕಲ್ತ್ಕೊಂಡಿದ್ದಾರೆ, ಮನೆ ಕಲ್ತ್ಕೊಂಡು ಮೈಂಡ್ ಸೆಟ್ಟಲ್ಲಿ ತಲೆಗೆ ಹೋಗೋದು ಕೂಡ ಇಲ್ಲ. ಅದಕ್ಕೆ ಆ ಪ್ರೊಟೆಕ್ಷನ್ ಏನು ನಾವು ಅಲ್ಲೇ ಮಾಡಿಸಿ ಈಗ ಬಿಡಬೇಕು ಫಾರ್ 2 months. ಮಳೆಗಾಲದ ನಂತರ ಅದರ ಬಗ್ಗೆ ಮತ್ತೆ ಚಿಂತನೆ ಮಾಡುವಂಥದ್ದು. ನೆರಳಿನ ಸೌಲಕ್ಕೆ ಕೇಳ್ತೊಂಡ್ರೆ ನಂಗೆ ಅರ್ಬೆಂದು ಕಾಣ್ಲಿ ಚಿಮ್ಮರ ಕೈ ಎಷ್ಟು ಕಾಣ್ಲಿ ತಣ್ಣಿ ಒಂದು ಸೌಂಡಿ ಕಿರಿಕಿರ ನೆರಳಿನ ಸೌಂಡಿ ಹೋಗ್ಬಿಟ್ರೆ ಹಾಲಲ್ಲಿ ಮಳೆ ಇದ್ರಲ್ಲಿ ಎಂತ ಗೊತ್ತೇ ಗ್ಯಾಸ್ ಇಲ್ಲ ಪವಿತ್ರವಾದ ಹಜ್ ಯಾತ್ರೆಯಲ್ಲಿ ನಾನಿದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ವಿವಿಧ ಕಡೆ ಪ್ರಕೃತಿ ವಿಕೋಪದಿಂದ ಭಾಳಷ್ಟು ಹಾನಿಯಾಗಿತ್ತು. ಅದರಲ್ಲಿ ಹೆಚ್ಚು ಹಾನಿಯಾದ ಒಂದು ಮೊಂಟೆಪದ ಮಂಜನಾಡಿಯ ಮೊಂಟೆಪದನಲ್ಲಿ ಅಲ್ಲಿ ಬಹುಶಃ ಆ ಮನೆಯಿಂದ 3 ಜನ ನಾವು ಕಲ್ತ್ಕೊಂಡಿದ್ದೇವೆ. ಸೊ ಅವರ ಅಂತ್ಯ ಸಂಸ್ಕಾರದ ಕಾರ್ಯಕ್ಕೆ ಇವತ್ತು ಶ್ರದ್ಧಾಂಜಲಿಯ ಆ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿಕೊಂಡು ಆ ಕುಟುಂಬ ಜೊತೆ ಚರ್ಚೆ ಮಾಡಿ ಇದೀಗ ಕಾಣೆಕೆರೆಯಲ್ಲಿ ಕೂಡ ಇವತ್ತು ಒಂದು
ಗುಡ್ಡ ಮನೆಯ ಪಕ್ಕದ ಗುಡ್ಡ ಜರಿದು ಬಿದ್ದು ನೌಶಾದ್ ಎಂಬ ಮಗಳು ಇವತ್ತು ಆ ಒಂದು ಸೋದರಿ ಇವತ್ತು ತೀರಿ ಹೋಗಿದ್ದಾರೆ. ಅವ್ರ ಕುಟುಂಬಕ್ಕೆ ಇವತ್ತು ಭೇಟಿ ಕೊಟ್ಟು ಅವರ ಸ್ವಾತಂತ್ರ್ಯ ಅದರ ಜೊತೆಯಲ್ಲಿ ಇದೆಯೋ ಈ ಪರಿಸ್ಥಿತಿ ಇವತ್ತು ಅದನ್ನು ಅವಲೋಕಿಸಿದ್ದೇನೆ. ಬಹುಶಃ ಅತ್ಯಂತ ಗಂಭೀರವಾದ ವಿಚಾರ. ಹೇಗೆ ಆಯ್ತಂತೆ ನಮ್ಗೆ ಕೂಡ ಅದನ್ನು ಕಂಡಿಲಿಕ್ಕೆ ಆಗಂಥ ಪರಿಸ್ಥಿತಿ ಇದೆ. ಮಳೆಗಾಲ ಮುಗಿಯೋ ತನಕ ಇದನ್ನು ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ PDO ಮತ್ತು AC ಹೇಳಿದೆ, ನಮ್ಮ ಪಂಚಾಯತ್ ಸದಸ್ಯರಿದ್ದಾರೆ, ತಾತ್ಕಾಲಿಕವಾಗಿ ಇದ್ದಂಥ ಕೂಡ ಇನ್ನೂ ಕೂಡ ಜಾಸ್ತಿ ಜರಿಯದ ರೀತಿಯಲ್ಲಿ ಅದನ್ನು ಇವತ್ತು ಸಂರಕ್ಷಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅದನ್ನು ಸೂಚಿಸಿದ್ದೇವೆ. ಅದನ್ನು ವಹಿಸಿಕೊಂಡು ಆದಷ್ಟು ಮಾಡ್ತೇವೆ. ಮತ್ತು ಇದು ನಮ್ಮ ಕಾನೂನು ನಿಯಮ ಪ್ರಕಾರ ಇಂಥ ಗುಡ್ಡೆ ಜರಿದ ಮನೆ ಪಕ್ಕದಲ್ಲಿ ಕಟ್ಟಿಕೊಡ್ಲಿಕ್ಕೆ ಕೂಡ ಆಗುವುದಿಲ್ಲ. ಅದರ ಪಕ್ಕದ ವಿಕೋಪದಲ್ಲಿ ಕಳಿಸಲು ನಾವು ಇದಕ್ಕೆ ಪರ್ಮಿಷನ್ ಕೊಡಬೇಕಂತ ಕೇಳಿದ್ದೇವೆ. ಇದನ್ನು ಮತ್ತೊಮ್ಮೆ ನಮ್ಮ ರೆವೆನ್ಯೂ ಸಚಿವರು ಕೂಡ ನಾನು ಮಾತಾಡ್ತೇನೆ. ಹಾಗೇನಾದರೂ ಪರ್ಮಿಷನ್ ಸಿಕ್ಕಿದರೆ ಇಂಥ ಕೆಲವು ಕಡೆ ಕೆಲವು ಫುಲ್ಲಲ್ಲಿದ್ದರೂ ಕೂಡ ಸ್ವಲ್ಪ ಮಟ್ಟಿನ ಸಹಾಯ ಮಾಡಲಿಕ್ಕಾದರೂ ಕೂಡ ಇವತ್ತು ಆಗ್ತದೆ. ಇದನ್ನು ಮತ್ತೊಮ್ಮೆ ಕಂದಾಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿ ಗಮನಕ್ಕೆ ನಾನು ತರ್ತೇನೆ. ಪ್ರಕೃತಿ ವಿಕೋಪದಲ್ಲಿ ಆದಂಥ ಅನಾಹುತಕ್ಕೆ ಯಾವುದೇ ನೀತಿ ನಿಯಮಗಳನ್ನು ಸಡಿಲಗೊಳಿಸಿ ಆ ಒಂದು ಸಂರಕ್ಷಣೆ ಕೆಲಸ ಸಂಪೂರ್ಣ ಅಲ್ಲದಿದ್ದರೂ ಕೂಡ ಎಷ್ಟು ಆಗ್ತದೆ ಅಷ್ಟು ಸಹಾಯ ಮಾಡಲಿಕ್ಕೆ ಅದರ ಅವಕಾಶ ಜನಪ್ರತಿನಿಧಿಗಳ ಆ ಒಂದು ಅನುದಾನಕ್ಕೆ ಅವಕಾಶ ಮಾಡಿ ಕೊಡಬೇಕಂತ ಕೇಳ್ತೇನೆ.